ನೋಡ್ತಾ ಇದ್ದೀರಾ ಗೆಳೆಯರೆ, ನಾವು ಇವಾಗ ಹೋಟ್ಲಿನಲ್ಲಿ ಬಂದು ಕೂತು ದೋಸೆ ಆರ್ಡ್ರ್ ಮಾಡಿರ್ತೇವೆ. ಇವ್ರಿಗೂ ತುಂಬ ಹಸಿವಾಗಿದೆ, ಸಖತ್ ಹಸಿವಾಗಿದೆ. ನನಗೆ ಅಭ್ಯಾಸ ಅಲ್ವಾ, ದುಬೈಲಿದ್ದವರಿಗೆ ಅದೆಲ್ಲ ದೊಡ್ಡ ವಿಷಯ ಅಲ್ಲ. ಇವರಿಗೆಲ್ಲ ತುಂಬ ಇಂಪಾರ್ಟೆಂಟ್, ತುಂಬ ಹಸಿವಾಗ್ತಾಯಿದೆ. ಸೊ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ, ಇನ್ನೂ ಬಂದಿಲ್ಲ. ಸರ್ವ್ ಮಾಡ್ತಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ವೆಯ್ಟ್ ಮಾಡೋಣ, ಬಂದಮೇಲೆ ನಿಮಗೂ ಕೂಡ ತೋರಿಸ್ತೀನಿ ಏನು ತಿಂತಾಯಿದ್ದೀವಿ ಏನು, ಸರಿನಾ? ನೋಡಿ ಸ್ನೇಹಿತರೆ, ಇದು ಇಷ್ಟು ದೊಡ್ಡ ಬಟ್ಟಲು ತಮಿಳ್ನಾಡಿನಲ್ಲಿ. ನಮ್ಮೂರಿಗೆ ಕಂಪೇರ್ ಮಾಡಿದರೆ ಸೈಜಲ್ಲಿ ಸ್ವಲ್ಪ ದೊಡ್ಡದೇ ಇದೆ. ಸೊ ನೀರು ಕೂಡ ಚೇಂಜ್ ಇದೆ ನೋಡಿ, ಸ್ವಲ್ಪ ರೆಡ್ಡಿಶ್. ಫೈನಲಿ ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಸಾರಿ, ಇವರು ತಿಂತಾ ಇದ್ದಾರೆ, ಇನ್ನೂ ತಿಂದು ಮುಗ್ದಿಲ್ಲ ನೋಡಿ. ಇವರು ಎಷ್ಟು ತಿಂತಾರೆ, ಇವರ ಅವ್ರಿಗೆ ಬೇಜಾರಾಯಿತು. ಕೊನೆಗೂ ವಾಶ್ರೂಮ್ಗೆ ಹೋಗ್ಬಿಟ್ಟು ಇವಾಗ ನಾನು ಸದ್ಯಕ್ಕೆ ತುಂಬ ಖುಷಿ ಇದೆ. ನಮ್ಮ ಅಣ್ಣ ಕೂಡ ಇಲ್ಲಿ ಬೈಕಲ್ಲಿ ವೇಟ್ ಮಾಡಿ, ಅವ್ರು ಹೇಳ್ತಾ ಇದ್ದಾರೆ ಬೈಕಲ್ಲಿ ಡ್ರಾಪ್ ಮಾಡೋಣ ಅವರು ನಾನು ಜೊತೆ ಇದ್ದೀನಿ. ಸೊ ತುಂಬ ಚೆಂದ, ಹೋಟೆಲೆಲ್ಲ ತುಂಬ ಚೆನ್ನಾಗಿದೆ, ಒಳ್ಳೆ ವರ್ಕ್ ಸ್ಪೇಸ್ ಕೂಡ ಚೆನ್ನಾಗಿದೆ. ಸೊ ನಮ್ಮ ಬಸ್ನ ನಾನು ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿರ್ತೀನಿ, ನೋಡ್ತಾ ಇದ್ದೀರಿ, ಇದೇ ನನ್ನ ಬಸ್ಸು ಸುಲ್ತಾನ್ ಅಂತ. ಸೊ ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸ್ಬೇಕು ಅಂದರೆ ಸದ್ಯಕ್ಕೆ ಒಂದು ಟವರ್ ಇದೆ. ಸೊ ರೆಸ್ಟೋರೆಂಟ್ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡಿ, ಇದೇ ನಮ್ಮ ರೆಸ್ಟೋರೆಂಟ್, ನಿಮಗೆ ಕಾಣಿಸ್ತದೆ ಅನಿಸುತ್ತೆ. ಸೊ ಇದು ನಮ್ಮ ರೆಸ್ಟೋರೆಂಟ್. ಆ್ಯಂಡ್ ಫೈನಲಿ ಬ್ರೇಕ್ಫಾಸ್ಟ್ ಫಿನಿಷ್ ಮಾಡಿಕೊಂಡು ಇವಾಗ ನಾವು ಸದ್ಯಕ್ಕೆ ಇಲ್ಲಿ ಊಟ ಮಾಡ್ಬೋದು. ಬಾಳೆ ಎಲೆ ಕೊಟ್ಟಿದ್ದಾರೆ, ಬಾಳೆ ರೆಡಿ ಇದ್ದಾರೆ ಊಟಕ್ಕೆ. ಒಳಗಡೆ ಅಣ್ಣ ಕೂತಿದ್ದಾರೆ, ಅತ್ತಿ ಕೂತಿದ್ದಾರೆ. ಇವರಿಬ್ರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಏನು ತಿನ್ನೋದಂತ ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವರಿಗೂ ಸಿಕ್ಕಾಪಟ್ಟೆ ಹಸಿವಾಗಿದೆ. ಅತ್ತಿಗೆ ಅಂತೂ ಫುಲ್ ಸ್ಮೈಲ್ ಇದೆ. ನನಗೆ ಅನ್ಸುತ್ತೆ ಏನೋ ಊಟ ಬೇಡ ಅನ್ಸುತ್ತೆ. ಇವರು ಇದೊಂದು ಹೊಸ ಎಕ್ಸ್ಪೀರಿಯನ್ಸ್, ಬಾಳೆ ಎಲೆಯ ಊಟ, ಭಾರತೀಯ ಸಂಸ್ಕೃತಿಯಲ್ಲಿ ಸೂಪರ್. ಹಾಯ್ ಸ್ನೇಹಿತರೆ, ನಾನು ಇವಾಗ ಪೋಂಡಿ ಎಂಬ ಪ್ಲೇಸಲ್ಲಿದ್ದೇನೆ. ಇದು ಚರ್ಚ್ ಬ್ಯಾಕ್ಗ್ರೌಂಡು ನಿಮಗೆ ಕಾಣ್ತಾ ಇದೆ. ಸೊ ನಾವೆಲ್ಲರೂ ಇದ್ದೀವಿ, ನಮ್ಮ ಫ್ಯಾಮಿಲಿ ಸೇಮ್. ನನ್ನ ವೈಫು ಪ್ರಿಯಾ, ನಮ್ಮ ಅಣ್ಣ ಆ್ಯಂಡ್ ಎಲ್ಲಿ ಅತ್ತಿಗೆ ಇದ್ದಾರೆ, ತೋರಿಸ್ತೀನಿ ನಾನು. ನೋಡಿ, ಅತ್ತಿಗೆ ಫುಲ್ ಬ್ಯುಸಿ ಇದ್ದಾರೆ. ಸೊ ಇದು ಬ್ಯಾಕ್ಗ್ರೌಂಡ್ ಬಂದು ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಕೂಲ್ ವಾತಾವರಣ.
ಇವರು ಕೂಡ ತುಂಬ ಕೂಲಾಗಿದ್ದರು. ಇವಾಗ ಹೊಟ್ಟೆ ಹಸಿತದೆ ಅಂತ ಸಖತ್ತಾಗಿ ಗರಂ ಇದ್ದಾರೆ. ಹಾಯ್ ಸ್ನೇಹಿತರೆ, ನಾವು 9:09 ತುಂಬ ಹಸಿವು. ಮಿಸ್ಸಸ್ ಎಷ್ಟು ಬಾಡಾಗಿದೆ, ಬಾಡಿ ಹೋದ ಬಲ್ಲಿ. ನಮ್ಮ ಮಿಸ್ಸಸ್ ಕೂಡ ತುಂಬಾ ಹಸಿವಾಗಿದೆ. ಆದರೆ ಏನು ಮಾಡೋದು, ಇಷ್ಟು ಹಸಿವಾಗಿದೆ. ನಾನು ಕೂಡ ಬಿಸಿ ಬೇರೆ ಬಿಸಿ ನಮ್ಮ